ನಮಸ್ಕಾರ. ಇವಾಗ ನಾವು ಬಲೆ ತುಳು ಕಲ್ಪಗ ಆನ್ಲೈನ್ ತುಳು ಲರ್ನಿಂಗ್ ಕ್ಲಾಸ್ ರೂಮ್ಗೆ ಹೇಗೆ ಜಾಯ್ನ್ ಆಗ್ಬೋದಂತ ನಾನು ಹೇಳಿಕೊಡ್ತಿದ್ದೇನೆ. ಅದರಲ್ಲಿ ಎರಡು ನೀವು ಮೇಯ್ನಾಗಿ ಫಾಲೋ ಮಾಡಬೇಕು. ಒಂದು, ನಿಮ್ಮ ಇಮೇಲ್ ಐ ಡಿ ನನಗೆ ಕಳಿಸ್ಬೇಕು. ಎರಡನೇದು, ಗೂಗಲ್ ಕ್ಲಾಸ್ ರೂಮನ್ನು ಆ್ಯಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಈಗ ಇಲ್ಲಿ ಹೋದರೆ ಒಂದು ಗೂಗಲ್ ಫಾರ್ಮ್ ಇದೆ, ನಾನೇ ಕ್ರಿಯೇಟ್ ಮಾಡಿರೋದು ಗೂಗಲ್ ಫಾರ್ಮ್. ಅದನ್ನು ಓಪನ್ ಮಾಡಿದರೆ ನಿಮ್ಮ ಇಮೇಲ್ ಅಡ್ರೆಸ್ ಕೊಡಿ, ಹೆಸರು ಕೊಡಿ, ಆಮೇಲೆ ಫೋನ್ ನಂಬರ್, ವಾಟ್ಸಪ್ ಫೋನ್ ನಂಬರ್ ಕೊಟ್ಟರೆ ನಾನು ವಾಟ್ಸಪ್ ಗ್ರೂಪ್ಗೂ ಆ್ಯಡ್ ಮಾಡ್ತೇನೆ. ಆಮೇಲೆ ನಿಮ್ಮ ಡೀಟೇಲ್ ಅಥವಾ ನಿಮ್ಮ ಸ್ವಲ್ಪ ಕೊಟ್ಟಿದ್ದೇನೆ ಅದರಲ್ಲಿ, ನಿಮಗೆ ಎಷ್ಟು ತುಳು ಬರುತ್ತೆ, ಮತ್ತು ನೀವು ಸ್ಟೂಡೆಂಟಾಗಿ ಜಾಯ್ನ್ ಆಗ್ತೀರಾ ಅಥವಾ ಮೆಂಟರಾಗಿ ಸಪೋರ್ಟ್ ಮಾಡ್ತೀರಾ, ಅಥವಾ ನಿಮಗೇನಾದರೂ ಟೀಚಿಂಗ್ ಸಿಸ್ಟಮ್ಗೆ ಫೈನಾನ್ಷಿಯಲಾಗಿ ಹೆಲ್ಪ್ ಮಾಡಬೇಕಿದ್ರೆ ಈ ಅಕೌಂಟಿಗೂ ಹಾಕ್ಬೋದು. ಆಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ನನಗೊಂದು ಮೇಲ್ ಬರುತ್ತೆ, ನಿಮ್ಮ ಡೀಟೇಲ್ ಮೇಯ್ನಾಗಿ ನಿಮ್ಮದೊಂದು ಮೇಲ್ ಐ ಡಿ ನನಗೆ ಸಿಗುತ್ತೆ. ಅದನ್ನು ತೆಗೆದುಬಿಟ್ಟು ಎರಡನೇ ಸ್ಟೆಪ್ ಆಗಿ ಇಲ್ಲಿ ಪ್ಲೇಸ್ಟೋರ್, ಗೂಗಲ್ ಪ್ಲೇಸ್ಟೋರಿಂದ ಗೂಗಲ್ ಕ್ಲಾಸ್ ರೂಮ್ ಅಂತ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಗೂಗಲ್ ಕ್ಲಾಸ್ ರೂಮ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ. ಅದನ್ನೀಗ ಓಪನ್ ಮಾಡ್ತೇನೆ. ಓಪನ್ ಮಾಡುವಾಗ ಈ ಥರ ನಿಮಗೆ ಕ್ಲಾಸ್ ಬರುತ್ತೆ, ಬಲೆ ತುಳು ಕಲ್ಪುಗ ಅಂತ. ನೀವು ಆ್ಯಡ್ ಆಗಿದ್ದರೆ ನಿಮ್ಮ ಇಮೇಲ್ ಐ ಡಿಯನ್ನು ನಾನು ಇಲ್ಲಿ ಆ್ಯಡ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಅದಕ್ಕೆ ನೀವು ಆ ಗೂಗಲ್ ಫಾರ್ಮಲ್ಲಿ ಫಿಲ್ ಮಾಡಿಬಿಟ್ಟು ನಮ್ಗೆ ಕೊಡಿ, ನಾನು ನಿಮಗೆ ಇನ್ವಿಟೇಷನ್ ಕಳಿಸ್ತೇನೆ, ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡಿ. ಒಂದು ಸಲ ಆಕ್ಸೆಪ್ಟ್ ಮಾಡಿದ್ಮೇಲೆ ಈ ಥರ ನೀವು ಸ್ಟೂಡೆಂಟ್ ಲಿಸ್ಟಲ್ಲಿ ಬೀಳ್ತೀರ ಆ್ಯಸ್ ಎ ಸ್ಟೂಡೆಂಟ್. ಇದರಲ್ಲಿ ಯಾವ ಥರ ಬರುತ್ತೆ ಅಂದರೆ, ಇದು ಎಲ್ಲ ಸ್ಟ್ರೀಮಿಂಗ್ ಇಲ್ಲಿ ಬರ್ತಾ ಇರುತ್ತೆ. ಈ ಕ್ಲಾಸಲ್ಲಿ ಏನೆಲ್ಲ ನಡೆಯುತ್ತೆ, ಕ್ಲಾಸಲ್ಲಿ ಏನೆಲ್ಲ ಪೋಸ್ಟ್ ಮಾಡ್ತೇನೆ ಅದರ ಬಗ್ಗೆ ಬರ್ತಿರುತ್ತೆ. ಇದು ಸ್ಟೂಡೆಂಟ್, ನೀವು ಸ್ಟೂಡೆಂಟ್ಗಳು ಯಾರಿದೆ ಅದಕ್ಕೆ ನಾನು ಪ್ರತಿ ಸ್ಟೂಡೆಂಟಿಗೆ ನಾನು ಈ ಥರ ಮೆಸೇಜ್ ಮಾಡ್ಬೋದು, ಇಮೇಲ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಓಕೆ, ನೀವು ಇಮೇಲ್ ಐ ಡಿ ಕೊಟ್ಟರೆ ನಾನು ಇಲ್ಲಿ ಆ್ಯಡ್ ಇಮೇಲ್ ಅಂತ ಬರುತ್ತಲ್ಲ, ಇನ್ವೈಟ್, ಇಲ್ಲಿ ಇಮೇಲ್ ಕೊಡ್ತೇನೆ. ಅದು ನಿಮಗೆ ಒಂದು ಮೇಲ್ ಬರುತ್ತೆ, ನೀವು ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಆಮೇಲೆ ಅಬೌಟ್ ಕ್ಲಾಸ್ ಬಗ್ಗೆ ಡೀಟೇಲ್ನಲ್ಲಿ ಇಲ್ಲಿ ಕೊಟ್ಟಿರ್ತೇನೆ. ಮತ್ತೊಂದಂದರೆ ಇಲ್ಲಿ ಮೇನ್ ಸ್ಟ್ರೀಮಲ್ಲಿ ಹೋದರೆ ಯಾವ ಥರ ಕ್ಲಾಸಸ್ ಈ ಗೂಗಲ್ ಒಳಗೆ ಮಾಡ್ಬೋದು, ಯಾವ ಥರ ನಿಮಗೆ ಲರ್ನಿಂಗ್ ಇನ್ಪುಟ್ ಸಿಗ್ಬೋದು. ಇಲ್ಲಿ ಟಾಪಿಕ್ ಇದೆ, ಡಿಫ್ರೆಂಟ್ ಟಾಪಿಕ್ ಮಾಡಿರ್ತೀನಿ ನಾನು. ಇದು ಆನ್ ಗೋಯಿಂಗ್ ಪ್ರೊಸೆಸ್. ನಾನು ಯಾವುದು ತುಳು ಕಲೀಲಿಕ್ಕೆ ಏನಾದರೂ ಇನ್ಪುಟ್ ಕೊಡ್ತೇವೆ ಅದರಲ್ಲಿ ನಾನು ಸೆಗ್ರಿಗೇಟ್ ಮಾಡಿರ್ತಾ ಇರ್ತೇನೆ. ಒಂದು ಬೇಸಿಕ್ ತುಳು ಲರ್ನಿಂಗ್ ಕಲಿಯುವವರಿಗೆ, ಮತ್ತೊಂದು ಆಲ್ರೆಡಿ ಕಲಿತವರಿಗೆ ಅಡ್ವಾನ್ಸ್ಡ್ ಆಗಿ. ಮತ್ತೊಂದು ಸೆಕ್ಷನಲ್ಲಿ ನಾವು ಕರ್ನಾಟಕ ತುಳು ಟೆಕ್ಸ್ಟ್ ಬುಕ್ ಬರುತ್ತೆ, ಅದರ ಒಳಗೆ ಹೋಗಿ ನಾವೇನಾದರೂ ಟೀಚಿಂಗ್ ಎಲ್ಲ ಮಾಡ್ಬೋದು. ಈಗ ಮೇಯ್ನ್ ಕಂಟೆಂಟ್ ಜೀರೋದಲ್ಲೆಲ್ಲ ಕೋರ್ಸ್ ಕಂಟೆಂಟ್ ಎಲ್ಲ ಡೀಟೇಲ್ ನಾನು ಹಾಕಿಟ್ಟಿರ್ತೇನೆ. ಆ್ಯಕ್ಚುಲಿ ಇದರಲ್ಲಿ ಈ ಅಟ್ಯಾಚ್ಮೆಂಟ್ ಇದ್ದರೆ ಇದರಲ್ಲಿ ಏನೆಲ್ಲ ಇದೆ ಅದೆಲ್ಲ ಈ ಕೋರ್ಸ್ ಕಂಟೆಂಟ್ ಡೀಟೇಲ್ ಇರುತ್ತೆ. ಈ ಥರ ಓಪನ್ ಮಾಡ್ಕೋಬೋದು, PDF ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಶಾರ್ಟ್ ಲಿಂಕ್ ಸಿಗುತ್ತೆ. ಈಗ ಬೇಸಿಕ್ ನಿಮ್ಗೆ ಏನಾದರೂ ಕ್ವಶನ್ ಡೌಟ್ ಏನಿದ್ರೆ ಈ ಕ್ವೆರಿ ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ ಇದೆಲ್ಲ ಅದರಲ್ಲಿ ನೀವು ಪೋಸ್ಟ್ ಮಾಡಿ. ಆಮೇಲೆ ಬೇಸಿಕ್ ವೊಕ್ಯಾಬ್ಯುಲರಿ, ಬೇಸಿಕ್ ಆಡಿಯೋ ಫೈಲ್ಸ್, ಏನಾದರೂ ಆಡಿಯೋ ಫೈಲ್ಸ್ ರಿಲೇಟೆಡ್ ಟೀಚಿಂಗ್ ಅದೆಲ್ಲ, ಯಾಕಂದರೆ ಇಲ್ಲಿ ವೊಕ್ಯಾಬ್ಯುಲರಿ ಬರುತ್ತೆ, ಆ ಥರ ಎಲ್ಲ ಬರುತ್ತೆ, ಅದನ್ನು ಇಲ್ಲಿ ಹಾಕ್ತೇನೆ. ಮತ್ತು ಬೇಸಿಕ್ ಕಮ್ಯುನಿಕೇಷನ್ ರಿಲೇಟೆಡ್, ನೀವು ಶಾಪಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡೋದು, ಬಸ್ಸಲ್ಲಿ ಹೇಗೆ ಅಥವಾ ಹೊರಗೆ ಫ್ರೆಂಡ್ಸ್ ಜೊತೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅದೆಲ್ಲ ಇದರಲ್ಲಿ ಬರುತ್ತೆ. ಬೇಸಿಕ್ ವೊಕ್ಯಾಬ್ಯುಲರಿನ ಬಿಲ್ಡ್ ಮಾಡುವಂಥದ್ದು ಇಲ್ಲಿ. ಅದರಲ್ಲೂ ಕೂಡ ಫಸ್ಟ್ ಪೋಸ್ಟಲ್ಲಿ ನಾನು ಕಂಟೆಂಟ್ ಹಾಕ್ತೇನೆ, ಆಮೇಲೆ ಉಳಿದ ಲೆಸನ್ಸ್ ಎಲ್ಲ ಹಾಕ್ತೇನೆ. ಉಳಿದೆಲ್ಲ ಲೆಸನ್ಸ್. ಈಗ ರೈನ್ ವಾಟರ್ ಇದರಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿದರೆ ಇದರಲ್ಲಿ ವೀಡಿಯೋ ಫೈಲ್, ವೀಡಿಯೋನೂ ಇರುತ್ತೆ, ಆಡಿಯೋನೂ ಇರುತ್ತೆ, ಬೇರೆ ಬೇರೆ ಇರುತ್ತೆ. ನಾನು ಹಾಕಿದಾಗೆ ನಾನು ಇದರಲ್ಲಿ ಕೆಲವು ವೀಡಿಯೋ ಕ್ರಿಯೇಟ್ ಮಾಡಿದ್ದೇನೆ, ಅದನ್ನು ಫಸ್ಟ್ ಮಾಡಿದರೆ ಟೈಪ್ ಮಾಡಿದರೆ ನಿಮಗೆ ವೀಡಿಯೋ ಫೈಲ್ ಓಪನ್ ಆಗುತ್ತೆ.
ಈ ಥರ. ಈ ಥರ ಬ್ಯಾಕ್ ಹೋಗ್ತಾನೆ ನಾನು ಇವಾಗ. ಅದೇ ಥರ ಬೇರೆ ಬೇರೆ ಕಂಟೆಂಟ್ ಇರುತ್ತೆ. ಈಗ ಬೇಸಿಕ್ ಆಡಿಯೋ ಫೈಲ್ಸ್, ಇಲ್ಲಿಷ್ಟು ಆಡಿಯೋ ಫೈಲ್ಸ್ ಎಲ್ಲ ಹಾಕಿದ್ದಾನೆ. ಕಾಮನ್ ಯೂಸಲ್ ವರ್ಡ್, ಅದರದ್ದು ನಿಮಗೆ ನಿಮ್ಮ ವರ್ಡ್ ಪವರ್ ಇಂಪ್ರೂವ್ ಮಾಡೋಕ್ಕೆ, ಅಥವಾ ನೀವು ಆಡಿಯೋನ ಕೇಳಿ ಕಳಿಬೇಕು ಅಂಥದ್ದಿದ್ದರೆ ಇಲ್ಲಿ ಹಾಕಿರ್ತೇನೆ ನಾನು. ಆಮೇಲೆ ಬೇಸಿಕ್ ಕಮ್ಯುನಿಕೇಷನ್ ರಿಲೇಟೆಡ್ ಹೇಳಿದೆಲ್ಲ, ಬೇಸಿಕ್ ಕಮ್ಯುನಿಕೇಷನ್ ರಿಲೇಟೆಡ್ ಈ ಸೆಕ್ಷನಲ್ಲಿ ಹಾಕ್ತೇನೆ. ನಾನು ಯಾವುದು ಹಾಕಿಲ್ಲ ಅಂತ ಕಾಣುತ್ತೆ. ಓಕೆ, ಇಲ್ಲಿದೆ. ಆಮೇಲೆ ಏನಾದರೂ ಸ್ಪೀಚ್, ಒಳ್ಳೊಳ್ಳೆ ಸ್ಪೀಚ್ ನಿಮಗೆ ಯೂಟ್ಯೂಬಲ್ಲೆಲ್ಲ ಸ್ಪೀಚ್ ಸಿಗ್ಬೋದು, ಅದೆಲ್ಲ ಈ ಸೆಕ್ಷನಲ್ಲಿ ಬರುತ್ತೆ. ಸೆಲೆಕ್ಟೆಡ್ ಸ್ಪೀಚ್, ಅದರಲ್ಲಿ ಈಗ ಕೆಲವು ಸೆಕ್ಷನ್ ಎಲ್ಲ ಹಾಕಿದ್ದೇನೆ. ಅದರಲ್ಲಿ ಒಳ್ಳೊಳ್ಳೆ ಲಿಂಕ್ಸ್ ಎಲ್ಲ ಇರುತ್ತೆ ಈ ಥರ. ಅದು ಯೂಟ್ಯೂಬ್, ಇದು ಲಿಂಕ್ಸ್ ಎಲ್ಲ ಇಲ್ಲಿದೆ. ಈ ಥರ ಲಿಂಕ್. ಆಮೇಲೆ ಸ್ಪೀಚ್ ಬರುತ್ತೆ. ಈಗ ಸ್ಟೇಟ್ ಲೆವೆಲ್ದು ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಕು, ಈಗ 6th ಸ್ಟ್ಯಾಂಡರ್ಡಿಂದ ಇರ್ಬೋದು. ಈಗ ಒಂದು 6ನೇ ತರಗತಿ ಬುಕ್ಕು ಸಿಗುತ್ತೆ. ಅದರದ್ದು ನಾನೊಂದು ಮತ್ತೊಂದು ಮಾಡಿದೆ, ನಿಮ್ಮದು ವರ್ಡ್ ಪವರ್, ಅದರಿಂದೆಲ್ಲ ತೆಗೆದಿರೋದೆಲ್ಲ ಒಳ್ಳೊಳ್ಳೆ ಶಬ್ದಗಳ ಅರ್ಥ ಮತ್ತು ಅದರ ಪಾಠದ್ದು ಯೂಟ್ಯೂಬೆಲ್ಲ ಇದೆ, ವೀಡಿಯೋಸ್ ಎಲ್ಲ ಇದೆ. ಅದನ್ನು ನೀವು ಇದರಲ್ಲಿ ಕೇಳ್ಬೋದು. ಇದನ್ನು PDF ಓಪನ್ ಮಾಡೋದು ಈ ಥರ. ಇದೊಂದು ಅಟ್ಯಾಚ್ಮೆಂಟ್ PDF. ಈ ಥರ ನಿಮಗೆ ಇಲ್ಲಿ ಬುಕ್ಕೇ ಸಿಗುತ್ತೆ, ಟೋಟಲ್ ಬುಕ್ಕು ಸಿಗುತ್ತೆ ನಿಮಗೆ ಓದಲಿಕ್ಕೆ. ಓಕೆ, ನೆಕ್ಸ್ಟ್ ಒಂದೊಂದೇ ನಾನು ಅದನ್ನು ಡೀಟೇಲ್ ಆಗಿ ಹೋಗ್ತೇನೆ. ಲೆಸನ್ಸ್. ಓಕೆ, ಇದು ಬೇಸಿಕ್, ಇದು ಸ್ಕೂಲದ್ದಾಯಿತು. 3ನೇ ಸೆಕ್ಷನಲ್ಲಿ ಅಡ್ವಾನ್ಸ್ ತಿಳ್ಕೊಳ್ಳಿ. ಅದರಲ್ಲಿ ಅಡ್ವಾನ್ಸ್ ವೊಕ್ಯಾಬ್ಯುಲರಿ ಅದನ್ನು ಕೂಡ ಹಾಕ್ತಾನೆ ಇಲ್ಲಿ. ಇಲ್ಲಿ ಅಡ್ವಾನ್ಸ್ ಅಂದರೆ ಆಲ್ರೆಡಿ ಗೊತ್ತಿದ್ದವರಿಗೆ ನನಗೆ ಏನು ಸಿಗುತ್ತೋ, ಏನು ಶೇರ್ ಮಾಡಲಿಕ್ಕೆ ಆಗುತ್ತೋ ಅಂಥದ್ದೆಲ್ಲ ನಾನು ಈ ಇದರಲ್ಲಿ ಶೇರ್ ಮಾಡ್ಬೋದು. ಈಗ ಈ ಸೆಕ್ಷನಲ್ಲಿ ನಾನು ತುಳು ಕಾರ್ಯಕ್ರಮ ನಿರ್ವಹಣೆ, ಅಂದರೆ ತುಳು MC ಮಾಡ್ತಾರಲ್ಲ, ಅದರಲ್ಲಿ ಮೋಸ್ಟ್ ಯೂಸ್ ಆಗುವಂಥದ್ದು ಒಂದು 150 ವರ್ಡ್ ಹೆಕ್ಕಿಬಿಟ್ಟು ಇಲ್ಲಿ ಹಾಕಿದ್ದೇನೆ. ಈ PDF ಹಾಕಿದ್ದೇನೆ. ಅದರ 150 ಒಳ್ಳೊಳ್ಳೆಯ ಶಬ್ದಗಳಿವೆ MC ಮಾಡುವಂಥವರಿಗೆ. ಅದೇ ಥರ ಶಬ್ದಗಳ ಅರ್ಥ, ಬೇರೆ ಬೇರೆ ಗಾದೆಗಳು, ಬೇರೆ ಬೇರೆ ಸ್ಪೀಚಸ್ ಅಡ್ವಾನ್ಸ್ ಆಗಿ ಕಲಿಯೋರಿಗೆ ಯೂಸ್ ಆಗಲಿ ಅಂತ. ಈಗ ತುಳು ಗಾದೆಗಳು ಅದೆಲ್ಲ ಇಲ್ಲಿ ಸಿಗುತ್ತೆ. ಯಾಕೆಂದರೆ ಇದು ಆನ್ಗೋಯಿಂಗ್ ಪ್ರೊಸೆಸ್. ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನಾನು ಶೇರ್ ಮಾಡಲಿಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ನೀವು ವಾಪಸ್ ಹೋಗಿ ನೀವು ನೋಡ್ಬೋದು. ಯಾಕೆಂದರೆ ನಿಮಗೆ ಇದರಲ್ಲೆಲ್ಲ ಹಾಕಿದರೆ, ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹಾಕಿದರೆ ಟೆಂಪ್ರರಿ. ಇದೊಂದು ಪರ್ಮನೆಂಟಾಗಿ ಲಿಂಕ್ ಇರುತ್ತೆ, ಮತ್ತು ಅದರದ್ದು ಕೋರ್ಸ್ ಕಂಟೆಂಟಲ್ಲಿ ನಾನು ಕ್ಲೀನಾಗಿ ಹಾಕಿರ್ತೇನೆ. ನೀವು ಡೌನ್ಲೋಡ್ ಮಾಡಿ ತುಳು ಕಲಿಯುವ ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಎಲ್ರಿಗೆ ಹೇಳಿ ಜಾಯ್ನ್ ಆಗಿ. ಮೇಯ್ನಾಗಿ ನಿಮ್ಮದು ಇಮೇಲ್ ID ಕೊಡಿ, ನನಗೂ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚೆಚ್ಚು ವರ್ಕ್ ಮಾಡಲಿಕ್ಕೆ ನಿಮ್ಮೆಲ್ಲ ಬೇಕೆ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.